ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಮನನ ಮಾಡುವಂತಹ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯ ನಮ್ಮ ಶಕ್ತಿ, ದೇವರ ವಾಕ್ಯ ನಮಗೆ ಬೆಳಕು. ಕತ್ತಲಿನ ಈ ಸಾಂಸಾರಿಕ ಜೀವನದಲ್ಲಿ ದೇವರ ವಾಕ್ಯದ ಮೂಲಕ ನಮ್ಮ ಜೀವನವನ್ನು ಬೆಳಗಿಸೋಣ. ಜೀವನದಲ್ಲಿ ನಾವು ಪ್ರತಿಯೊಬ್ಬರೂ ಹಲವಾರು ಸ್ನೇಹಿತರನ್ನು ಹೊಂದಿರುತ್ತೇವೆ, ಅನೇಕ ಒಡನಾಡಿಗಳನ್ನು ಹೊಂದಿರುತ್ತೇವೆ. ಆದರೆ ಹಲವಾರು ಬಾರಿ ಅನೇಕ ಅಪಾಯಕಾರಿ ಮನುಷ್ಯರು ನಮ್ಮ ಸುತ್ತಮುತ್ತ ಇರಬಹುದು. ಅದರ ಬಗ್ಗೆ ಜಾಗರೂಕರಾಗಿರುವಂತೆ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ. ಯಾರೊಡನೆ ನಾವು ಇದ್ದೇವೆ, ಯಾರೊಂದಿಗೆ ನಾವು ಒಡನಾಟದಲ್ಲಿದ್ದೇವೆ, ಇದರ ಬಗ್ಗೆ ದೇವರ ಶಕ್ತಿಯಿಂದ ಪರಿಶೀಲಿಸಿಕೊಂಡು ಅಪಾಯಕ್ಕೆ ಸಿಲುಕದಂತೆ ಒಂದು ರೀತಿಯ ಎಚ್ಚರಿಕೆಯನ್ನು ನಾವು ವಹಿಸಬೇಕೆಂಬುದು ದೇವರ ವಾಕ್ಯ ನಮಗೆ ಇವತ್ತು ಸೂಚಿಸುತ್ತೆ. ಆದ್ದರಿಂದ ಎಲ್ಲರೂ ನಾವು ಮನನ ಮಾಡಿಕೊಳ್ಳೋಣ. ದೈನಂದಿನ ಜೀವನದಲ್ಲಿ ಯಾರೊಬ್ಬರೂ ನಾವು ನಮ್ಮ ಸ್ನೇಹಿತರ ಮೂಲಕ, ನಮ್ಮ ಒಡನಾಡಿಗಳ ಮೂಲಕ, ನಮ್ಮ ಸುತ್ತಮುತ್ತಲಿರುವವರ ಮೂಲಕ ಅಪಾಯಕ್ಕೆ ಸಿಲುಕದಂತೆ ನಾವು ಎಚ್ಚರಿಕೆಯಿಂದ ಇರೋಣ. ಇವತ್ತಿನ ದೇವರ ವಾಕ್ಯ ಶಿರಾಕನ ಗ್ರಂಥದಿಂದ ಆರಿಸಲಾಗಿದೆ. 12ನೇ ಅಧ್ಯಾಯ ವಾಕ್ಯ 8ರಿಂದ ನಾವು ಇವತ್ತು ಮನನ ಮಾಡಿಕೊಳ್ಳೋಣ. ಮಿತ್ರನ ಪರೀಕ್ಷೆ ಆಗುವುದಿಲ್ಲ ಸುಖದಲ್ಲಿ, ಶತ್ರುವು ಸಿಕ್ಕಿ ಬೀಳುವನು ದುಃಖದಲ್ಲಿ. ವೈರಿಗಳು ವ್ಯಸನ ಪಡುವರು, ಒಬ್ಬನು ಸಮೃದ್ಧಿಯಲ್ಲಿರುವಾಗ ಇದ್ದ ಗೆಳೆಯನು ದೂರವಾಗುವನು, ಆತನು ಬಡವನಾದಾಗ. ಮಿತ್ರನ ಪರೀಕ್ಷೆ ಆಗುವುದಿಲ್ಲ ಸುಖದಲ್ಲಿ, ಸಿಕ್ಕಿ ಬೀಳುವನು, ಶತ್ರುವು ಸಿಕ್ಕಿ ಬೀಳುವನು ದುಃಖದಲ್ಲಿ. ಒಬ್ಬ ಮಿತ್ರನಿದ್ದಾನೆ, ಆತನು ಆತನ ಜೀವನದಲ್ಲಿ ಸುಖದಲ್ಲಿರುವಾಗ ಆತನ ಪರೀಕ್ಷೆ ಆಗುವುದಿಲ್ಲ. ಯಾಕೆಂದರೆ ಒಬ್ಬ ಒಳ್ಳೆಯ ಮಿತ್ರರೊಡನೆ ಎಲ್ಲರೂ ಇರ್ತಾರೆ, ಎಲ್ಲರೂ ಆತನೊಡನೆ ಆನಂದಿಸುತ್ತಾರೆ. ಲೂಕನ ಶುಭ ಸಂದೇಶದಲ್ಲಿ ನಾವು ದುಂದುಗಾರ ಮಗನ ಬಗ್ಗೆ ಕೇಳಿದ್ದೇವೆ. ದುಂದುಗಾರ ಮಗ ಏನು ಮಾಡ್ತಾನೆ? ತನ್ನ ತಂದೆಯಿಂದ ಆಸ್ತಿಯ ಪಾಲನ್ನು ಆತನು ತೆಗೆದುಕೊಳ್ಳುತ್ತಾನೆ. ಆ ಆಸ್ತಿಯ ಪಾಲನ್ನು ಹಿಡಿದುಕೊಂಡು ದೂರದವರೆಗೆ ಹೋಗುತ್ತಾನೆ. ಅಲ್ಲಿ ಅವನ ಮಿತ್ರರೊಂದಿಗೆ ಅವನು ತುಂಬ ಮಜಾ ಮಾಡುತ್ತಾನೆ. ಇದ್ದ ಎಲ್ಲ ಹಣವನ್ನು ಕಳ್ಕೊಳ್ತಾನೆ, ತನ್ನ ಸಂತೋಷವನ್ನು ಕಳ್ಕೊಳ್ತಾನೆ. ಕೊನೆಗೆ ಆತನ ಒಂದು ಕೆಲಸ ಮಾಡುವ ಗತಿ ಇರುವುದಿಲ್ಲ. ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ಆತ ಮುಟ್ಟುತ್ತಾನೆ. ಒಂದು ಹಂದಿಗಳನ್ನು ಮೇಯಿಸುವ ಒಂದು ಕೆಲಸಕ್ಕೆ ಆತನು ತನ್ನ ಕೆಲಸದಲ್ಲಿ ತಾನು ತೊಡಗಿಸಿಕೊಳ್ತಾನೆ. ಇಂಥ ಪರಿಸ್ಥಿತಿ, ದರಿದ್ರ ಪರಿಸ್ಥಿತಿ ಅವನಿಗೆ ಬಂತು. ಯಾತಕ್ಕಾಗಿ ಒಂದು ವೇಳೆ ಅವನೊಂದಿಗೆ ಅವನ ಮಿತ್ರರು ಒಳ್ಳೆಯವರಿದ್ದಿದ್ರೆ ಏನಾಗುತ್ತಿತ್ತು? ಆ ಮಿತ್ರರು ಅವನಿಗೆ ಬುದ್ಧಿ ಹೇಳ್ತಿದ್ರು, ನೋಡಪ್ಪ, ಇಷ್ಟು ನಿನ್ನ ತಂದೆಯಿಂದ ಆಸ್ತಿಯನ್ನು ಪಡೆದಿದ್ದೀಯಾ, ಈ ಆಸ್ತಿಯಿಂದ ಮಜಾ ಮಾಡಬೇಡ, ಎಲ್ಲಾದರೂ ಒಂದು ಸ್ವಲ್ಪ ನೀನು ವ್ಯಯಿಸಿ ಒಂದು ಬಿಸ್ನೆಸ್ ಮಾಡ್ಕೋ, ಏನಾದರೂ ದುಡ್ಡು ವ್ಯಯಿಸ್ಕೋ, ಅದರಿಂದ ಬಂದ ಲಾಭದಲ್ಲಿ ಏನೋ ಒಂದು ಮನೆಯನ್ನು ಕೊಂಡುಕೊಳ್ಳು.
ಅದರಿಂದಾಗಿ ನಿನ್ನ ಮುಂದಿನ ಜೀವನ ಒಳ್ಳೆಯದಾಗ್ತದೆ. ಬುದ್ಧಿವಾನ ಹೇಳುವಂಥ ಮಿತ್ರರು ಇರ್ತಿದ್ರೆ ಆತನು ತನ್ನ ಹಣವನ್ನು ಇನ್ನೂ ಕೂಡಿಡ್ತಿದ್ದ, ಎಲ್ಲಾದರೂ ವ್ಯಯಿಸ್ತಿದ್ದ, ಒಂದು ಮನೆಯನ್ನು ಖರೀದಿಸ್ತಿದ್ದ, ತನ್ನ ಜೀವನವನ್ನು ರೂಪಿಸ್ತಿದ್ದ. ಆದರೆ ಹಾಗೆ ಆಗಲಿಲ್ಲ. ಏನಾಯಿತು? ಕೆಟ್ಟ ಗೆಳೆಯರು ಆತನನ್ನು ದುರುಪಯೋಗಪಡಿಸಿಕೊಂಡರು. ಆತನ ದುಡ್ಡಿನಿಂದ ಮಜಾ ಮಾಡಿದರು. ಕೊನೆಗೆ ಅವರೆಲ್ಲರೂ ಆತನಿಗೆ ಕೈ ಕೊಟ್ಟರು. ಅವನು ಒಬ್ಬಂಟಿಗನಾದ. ಸುಖದಲ್ಲಿ ಎಲ್ಲರೂ ಇದ್ದರು, ಈಗ ದುಃಖದಲ್ಲಿ ಯಾರಿಲ್ಲ. ಯಾರೊಬ್ಬನಿಗೆ ಸಹಾಯ ಮಾಡೋ ಪರಿಸ್ಥಿತಿ ಯಾರು ಬರೋದಿಲ್ಲ ಅಂದರೆ ಯಾರೂ ಅವನಿಗೆ ಸಹಾಯ ಮಾಡಲ್ಲ. ಇಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಸಹೋದರಿ ನಮ್ಮ ಜೀವನವೂ ಹಾಗೇ. ಯಾವಾಗ ನಾವು ಎಚ್ಚರಿಕೆಯಿಂದ ಇರಲ್ಲ, ನಮ್ಮ ಸುತ್ತಮುತ್ತಲಿರೋರು ಯಾರೆಂಬುದನ್ನು ತಿಳ್ಕೊಳ್ಳುವುದಿಲ್ಲ, ನಾವು ಇಂಥದೇ ಪರಿಸ್ಥಿತಿಗೆ ಸಿಲುಕಿಕೊಳ್ಳುತ್ತೇವೆ. ನಾವು ಗೆಳೆಯರು ಯಾರು, ಮಿತ್ರರು ಯಾರು, ನಮ್ಮ ವೈರಿಗಳು ಎಂಬುದನ್ನು ಒಂದು ವೇಳೆ ನಾವು ಸರಿಯಾಗಿ ಅರಿತುಕೊಳ್ಳದಿದ್ದರೆ, ಎಚ್ಚರಿಕೆಯಿಂದ ಇಲ್ಲದಿದ್ದರೆ ನಾವು ಇಂಥ ಪರಿಸ್ಥಿತಿಗೆ ಸಿಲುಕಿಕೊಳ್ಳುತ್ತೇವೆ. ಭಿಕ್ಷೆ ಬೇಡುವಂಥ ಪರಿಸ್ಥಿತಿಗೆ ನಾವು ಬರ್ತೇವೆ. ನಾವು ರಸ್ತೆಗೆ ಬೀಳ್ತೇವೆ, ಅಂದರೆ ಯಾರು ಗತಿ ಇಲ್ಲದಂಥ ಪರಿಸ್ಥಿತಿಗೆ ಮುಡ್ತೇವೆ. ಆದ್ದರಿಂದ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಿದೆ. ದುಂದುಗಾರ ಮಗನ ಪರಿಸ್ಥಿತಿ ನಮಗೆ ಬರಬಾರದು. ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕು, ಒಳ್ಳೆಯ ಒಡನಾಟದಲ್ಲಿ ಇರಬೇಕು. ಯಾರೊಬ್ಬರು ನಮ್ಮ ಮಿತ್ರರೊಂದಿಗೆ ಅವರು ನಾವು ನೋಡಬೇಕು, ಪರೀಕ್ಷಿಸಬೇಕು. ಅವರು ನಮ್ಮಿಂದ ಪ್ರಯೋಜನ ಪಡೆಯುತ್ತಾರ ಅಥವಾ ನಮಗೆ ಒಂದು ಪ್ರಯೋಜನಕ್ಕೆ ಆಗುವಂತೆ ಇರ್ತಾರೆ ಎಂಬುದು ಅದು ಮುಖ್ಯ. ಒಬ್ಬ ನಿಜವಾದ ಮಿತ್ರ ಏನು ಮಾಡ್ತಾನೆ? ಒಬ್ಬ ನಿಜವಾದ ಮಿತ್ರ ಇನ್ನೊಬ್ಬನಿಗೆ ಸಹಾಯ ಮಾಡುವಂಥ ಬಗ್ಗೆ ಯೋಚಿಸ್ತಾನೆ. ತಾನು ಪಡ್ಕೊಳ್ಳುವುದರ ಬದಲು ತಾನೇ ನಾವು ಅದಕ್ಕೆ ಕೊಡಬಹುದು, ಆತನಿಗೆ ಒಂದು ಒಳ್ಳೆಯದು ಮಾಡ್ಬೋದು ಎಂಬುದನ್ನು ಯೋಚಿಸ್ತಾನೆ. ಅವನು ಒಳ್ಳೆಯ ಮಿತ್ರ. ಆದರೆ ಕೆಟ್ಟ ಮಿತ್ರ ಹಾಗೆ ಮಾಡಲ್ಲ. ಕೆಟ್ಟ ಮಿತ್ರ ತನ್ನ ಜೀವನ ತಾನು ಏನು ಪ್ರಯೋಜನ ಪಡೆದು ಇದರ ಬಗ್ಗೆ ಯೋಚಿಸ್ತಾನೆ. ಅವನು ತನ್ನ ಒಳ್ಳೆಯ ಮಿತ್ರನೆಂಬವನನ್ನು ದುರುಪಯೋಗಪಡಿಸ್ತಾನೆ, ತನ್ನ ಸ್ವಾರ್ಥವನ್ನು ಕಂಡುಕೊಳ್ತಾನೆ. ಇದರಿಂದಾಗಿ ಆ ಮಿತ್ರನ ಜೀವನ ಮಣ್ಣು ಪಾಲಾಗುತ್ತೆ. ಆದ್ದರಿಂದ ಸಹೋದರರೇ, ಈ ಒಂದು ದೇವರ ವಾಕ್ಯ ನಮ್ಮ ಇಷ್ಟರ ಬಗ್ಗೆ ಎಚ್ಚರಿಸ್ತದೆ. ವೈರಿಗಳು ವ್ಯಸನ ಪಡುವರು ಒಬ್ಬನು ಸಮೃದ್ಧಿಯಲ್ಲಿರುವಾಗ. ಯಾರಾದರೂ ನಾವು ಒಳ್ಳೆಯರು ಕೆಟ್ಟವರನ್ನು ತಿಳ್ಕೊಳ್ಬೇಕಾದ್ರೆ ಇದನ್ನು ತಿಳ್ಕೊಳ್ಬೇಕು. ನಾವು ಸಮೃದ್ಧಿಯಲ್ಲಿದ್ದೇವೆ, ನಮ್ಮಲ್ಲಿ ತುಂಬ ಏನು ಒಳ್ಳೆಯದಿದೆ, ಸಂತೋಷರಾಗಿದ್ದೇವೆ ನಾವು ಜೀವನದಲ್ಲಿ. ಆಗ ನಮ್ಮ ಬಗ್ಗೆ ಒಳ್ಳೆಯದನ್ನು ಯೋಚಿಸುವವರು ಯಾವತ್ತೂ ವ್ಯಸನ ಪಡುವುದಿಲ್ಲ. ಆದರೆ ಯಾರೊಬ್ಬರು ವೈರಿಗಳೆಂಬುದಾಗಿದ್ದಾರೆ, ಮಿತ್ರನ ಸೋಗಿನಲ್ಲಿದ್ದಾರೆ, ಇವರು ವ್ಯಸನ ಪಡುತ್ತಾರೆ, ನಾವು ಒಳ್ಳೆಯದರಿಂದ ಅವರಿಗೆ ಸಹಿಸಲ್ಲ. ಇಂಥವರು ಅಪಾಯಕಾರಿ ಜೀವಿಗಳು, ಅವರ ಬಗ್ಗೆ ಎಚ್ಚರಿಸಬೇಕು. ಆದ್ದರಿಂದ ಇದ್ದ ಗೆಳೆಯನು ದೂರವಾಗೋನು ಬಡವನಾದಾಗ. ನಾವು ಬಡವನಾಗುವಾಗ ನಮ್ಮ ಆ ಕೈಯಲ್ಲಿ ಏನಿಲ್ಲದಾಗ ಇದ್ದವರು ನಮ್ಮಿಂದ ದೂರವಾಗುತ್ತಾರೆ. ಯಾಕೆಂದರೆ ಅವರಲ್ಲಿ ಒಬ್ಬ ಒಳ್ಳೆಯ ಗೆಳೆತನದ ಒಂದು ಉದ್ದೇಶ ಇಲ್ಲ. ನಾವು ಇತರಿಗೆ ಒಬ್ಬನಿಗೆ ಸಹಾಯ ಮಾಡಬೇಕಂದ್ರೆ ಆ ಒಂದು ಚಿಂತೆ ಅವರಲ್ಲಿ ಇಲ್ಲ. ಆದ್ದರಿಂದ ನಾವು ಒಬ್ಬಂಟಿಗರಾಗುತ್ತೇವೆ. ಜೀವನದಲ್ಲಿ ಇಂಥ ಪರಿಸ್ಥಿತಿ ನಮಗೆ ಬಂದೊದಗಬಾರದು. ಸಹೋದರರೇ, ದೇವರ ವಾಕ್ಯ ಸೂಚಿಸುವಂಥ ವಿಷಯ ಏನಿತ್ತು? ನಾವು ಯಾರ ಮೇಲೆ ಹೊಂದಿಕೊಂಡಿರಬಾರದು. ಮಿತ್ರರು ಬೇಕು, ಗೆಳೆಯರು ಬೇಕು. ಯಾಕೆ? ನಮ್ಮೊಂದಿಗೆ ಒಡನಾಟದಲ್ಲಿ ಸಾಗುವಾಗ. ಆದರೆ ನಮ್ಮ ಜೀವನ ಅವರ ಮೇಲೆ ಹೊಂದಿಕೊಂಡಿರಬಾರದು. ಅವರಿಲ್ಲದೆ ನಮ್ಮ ಜೀವನ ಸಾಗಬೇಕು. ಮಿತಿಗಳನ್ನು ಇಟ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟನ್ನೇ ಮಾಡಬೇಕು. ಮಿತಿ ಮೀರಿದರೆ ಹೋಯಿತು, ಅವರು ದುರುಪಯೋಗಿಸ್ಕೊಳ್ತಾರೆ ನಮ್ಮನ್ನು. ಆದರೆ ಮಿತಿ ಇಟ್ಕೊಂಡ್ರೆ ಏನಾಗಲ್ಲ. ಆ ಮಿತಿಯಲ್ಲಿ ಮಿತ್ರರನ್ನು ಇಟ್ಕೊಳ್ಬೇಕು. ಮಿತಿಯಲ್ಲಿ ನಾವು ಸ್ನೇಹಿತರನ್ನು ಇಟ್ಕೊಳ್ಬೇಕು. ಆ ಮಿತಿ ದಾಟಬಾರದು. ಇದು ಬಹಳ ಎಚ್ಚರಿಕೆಯಿಂದಿರಬೇಕಾದ ವಿಷಯ. ಇಲ್ಲಾದ್ರೆ ನಾವು ಬಡವರಾಗುತ್ತೇವೆ, ಬೀದಿಗೆ ಬೀಳ್ತೇವೆ, ಯಾರು ನಮ್ಮೊಂದಿಗೆ ಇರಲ್ಲ. ನಂಬಬೇಡ ವೈರಿಯನು ಎಂದು, ಆತನು ಕೆಡುಕು ತಾಮ್ರಕ್ಕೆ ಹತ್ತುವ ಕಿಲುಬು. ಅವನ ಕೆಡುಕು ತಾಮ್ರಕ್ಕೆ ಹತ್ತುವ ಕಿಲುಬು. ವೈರಿಯನ್ನು ನಂಬಬೇಡ. ಒಬ್ಬ ವೈರಿ ಒಳ್ಳೆಯನ ಅಂದ್ಕೊಂಡ್ರೆ ಅದು ಸುಮ್ಮನೆ. ಆ ಕಿಲುಬು ತಾಮ್ರಕ್ಕೆ ಅದು ಹತ್ತಿದರೆ ತಾಮ್ರನೂ ಹೋಗುತ್ತೆ. ಅದೇ ರೀತಿ ಒಬ್ಬ ನಮ್ಮ ವೈರಿ ಎಂದುಕೊಂಡಿದ್ದಾನೆ, ಅವನ ಕೆಡುಕುತನ, ಅವನ ದುರಾಸೆ, ಅವನ ಸ್ವಾರ್ಥ ನಮಗೆ ಅದು ಅಂಟಿದರೆ ಅದು ಹೋಯ್ತು, ನಮ್ಮ ಜೀವನನೇ ಹಾಳಾಗಿಬಿಡ್ತು. ನಾವು ಅಂಥವರಾಗುತ್ತೇವೆ. ಆದ್ದರಿಂದ ಅಂಥವರನ್ನು ದೂರ ಬಿಡಬೇಕು.
ಅವನು ತನ್ನನ್ನು ತಗ್ಗಿಸಿಕೊಂಡ್ರು, ನೆಲ ಕಚ್ಚಿಕೊಂಡ್ರು, ಅವನ ವಿಷಯದಲ್ಲಿ ಜೋಕಾಗಿರು, ಎಚ್ಚರಿಕೆಯಿಂದಿರು. ಸಹೋದರರೇ, ಇವತ್ತಿನ ಪರಿಸ್ಥಿತಿಯಲ್ಲಿ ಜನರು ತುಂಬ ಒಂದು ರೀತಿಯ ವೇಷಭೂಷಣ ಅಥವಾ ಬೇರೊಂದು ಸೋಗಿನಲ್ಲಿ ಬರ್ತಾರೆ. ಯಾರು ಒಳ್ಳೆಯವನು ಯಾರು ಕೆಟ್ಟವನೆಂಬುದನ್ನು ನಮಗೆ ಅರ್ಥ ಮಾಡಿಕೊಳ್ಳೋಕೆ ಆಗೋದಿಲ್ಲ. ಕೆಲ ಸಮಯದಿಂದ ಬೆಂಗಳೂರಿನಲ್ಲಿ ನಡೆದಂಥ ಘಟನೆಯನ್ನು ನೀವು ಸ್ಮರಿಸಿಕೊಳ್ಬೋದು. ಟಿ ವಿ ನೈನಲ್ಲಿ ಬಂದಿದ್ದ ಒಂದು ಘಟನೆ. ಒಬ್ಬರು ಸುಮಾರು 50-60 ವರ್ಷದ ಪ್ರಾಯದ ಒಬ್ಬಳು ಮಹಿಳೆ ಯಾರೋ ಒಂದು ಉತ್ತರ ಭಾರತದವರನ್ನು ತನ್ನ ಮನೆಯಲ್ಲಿ ಇಟ್ಕೊಂಡು ಬಾಡಿಗೆಗೆ ಕೆಲಸ ಮಾಡ್ತಿದ್ದಾರೆ. ತಾನು ಒಬ್ಬರಿದ್ದೆ ಇರಲಿ ಇವರೊಂದಿಗೆ ಸಹಾಯ ಮಾಡುವ ಅಂತ ಪಾಪ ಕೆಲಸಕ್ಕೆ ಹೋಗ್ತಾರೆ ಅಂತ ಒಳ್ಳೆ ಮನಸ್ಸಿನಿಂದ ಅವರು ಒಂದು ಮನೆಯಲ್ಲಿ ಒಂದು ಬಾಡಿಗೆಗೆ ಇಟ್ಟುಕೊಂಡ್ರು. ಅವರು ಬಾಡಿಗೆಗೆ ಇಟ್ಟುಕೊಂಡು ಮಾತ್ರ ಒಂದು ಮನೆಯವರಾಗಿ ಅವರನ್ನು ನೋಡಿಕೊಂಡು ಪ್ರೀತಿಯಿಂದ ಅದೊಂದು ಅದು ನೋಡಿಕೊಂಡ್ರು. ಆದರೆ ಈಗ ವಿಷ ಜಂತುಗಳಿಗೆ ಈ ಮಹಿಳೆಯ ಒಳ್ಳೆತನ ಅರ್ಥವಾಗಲಿಲ್ಲ. ಈ ವಿಷ ಜಂತುಗಳು ಏನು ಮಾಡಿದವು? ಆ ಮಹಿಳೆಯನ್ನೇ ಕೊಂದುಬಿಟ್ರು. ಅವರನ್ನು ಕೊಂದುಬಿಟ್ಟು ಅವರ ಸೊತ್ತುಗಳನ್ನು ತೇಲಕ್ಕೆ ತಗೊಂಡು ಪರಾರಿಯಾದರು. ಮನುಷ್ಯತೆ ಇಲ್ಲದ ವಿಷ ಜಂತುಗಳು. ಇದೇ ಇವತ್ತಿನ ಜಗತ್ತಿನಲ್ಲಿ ನಡೆಯುವಂಥ ವಿಷಯ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂಬುದನ್ನು ನಮಗೆ ತಿಳಿಯಲಾಗುವುದಿಲ್ಲ. ಆದ್ದರಿಂದ ನಾನಲ್ಲ, ದೇವರ ವಾಕ್ಯ ಇವತ್ತು ಎಚ್ಚರಿಸುತ್ತೆ ಇದರ ಬಗ್ಗೆ. ಒಬ್ಬನು ತಲೆ ತಗ್ಗಿಸ್ಕೊಳ್ತಾನೆ, ತುಂಬ ತನ್ನನ್ನು ತಗ್ಗಿಸ್ಕೊಳ್ತಾನೆ ಅಂದರೆ ಅಷ್ಟು ವಿನಮ್ರನಾಗ್ತಾನೆ. ಆದರೆ ಎಚ್ಚರಿಕೆಯಿಂದಿರಬೇಕು. ಅವನ ಹೊರ ರೂಪವನ್ನು ಕಂಡು ಯಾರನ್ನು ನಂಬಬಾರದು. ಅವನ ವಿಷಯದಲ್ಲಿ ಜೋಕೆಯಾಗಿರು, ಎಚ್ಚರಿಕೆಯಿಂದ. ಕನ್ನಡಿ ಒರೆಸಿದವನಂತೆ ಅವನೊಡನೆ ವರ್ತಿಸು. ಕನ್ನಡಿ ಒರೆಸಿದವನಂತೆ ಅಂದರೆ ಆ ಕನ್ನಡಿಯನ್ನು ಚೆಂದ ಕಾಣುತ್ತೆ, ಆದರೂ ಒರೆಸು. ಎಷ್ಟು ಕನ್ನಡಿ ಕ್ಲೀನ್ ಇದ್ರೂ ಒರೆಸಬೇಕು, ಇನ್ನೂ ಕ್ಲೀನ್ ಆಗುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಮಿತ್ರನು ಒಳ್ಳೆಯಷ್ಟು ಕಂಡುಕೊಂಡು ಒರೆಸಿ ನೋಡು, ಪರೀಕ್ಷಿಸಿ ನೋಡು ಅವನನ್ನು. ಆಗ ತಿಳಿವೆ ಅವನ ಕಿಲುಬಿನಿಂದ ಕನ್ನಡಿ ಮಾಸಲಿಲ್ಲವೆಂದು. ಇರಿಸಿಕೊಳ್ಳಬೇಡ ಅವನನ್ನು ನಿನ್ನೊಂದಿಗೆ ನಿನ್ನ ತಳ್ಳಿ ನಿಂತುಕೊಂಡಾನು ಅವನ ಸ್ಥಳದಲ್ಲಿ. ಸಹೋದರರೇ, ಅದೆಷ್ಟೋ ಘಟನೆಗಳು ಇವತ್ತು ನಡೆದಿವೆ. ಅದೇ ಒಂದು ಘಟನೆ ನನಗೆ ನೆನಪಿದೆ. ಒಬ್ಬರು ಬಿಸ್ನೆಸ್ ಮ್ಯಾನ್ ಇದ್ದರು. ಪಾಪ ಇನ್ನೊಬ್ಬರು ಪಾರ್ಟ್ನರನ್ನು ತಗೊಂಡ್ರು. ಅವರು ದಿನ ಕಳೆದಂತೆ ಬಿಸ್ನೆಸ್ ಬೆಳೀತಾ ಹೋಯಿತು. ಆದರೆ ಈ ಗೆಳೆಯ ಯಾರು ಒಬ್ಬರು ಅವರನ್ನು ಪಾರ್ಟ್ನರ ತಗೊಂಡವರು ತುಂಬ ವಿಶ್ವಾಸಿಸಿದರು. ದಿನ ಕಳೆದಂತೆ ಈ ಎಲ್ಲ ಮುಂದೆ ಹೋಗುವಾಗ ಇವರಿಗೆ ತಿಳಿದೆ ಅಂತೆ ಆ ಇನ್ನೊಬ್ಬರು ಪಾರ್ಟ್ನರ್ ಬಂದವರು ಎಲ್ಲ ಬಿಸ್ನೆಸ್ಸನ್ನು ಯಾವ ರೀತಿ ಇವರಿಗೆ ತಿಳಿದುಕೊಳ್ಳಲು ತನ್ನ ಹೆಸರಿಗೆ ವರ್ಗಾಯಿಸಿಕೊಳ್ಳತೊಡಗಿದರು. ಕೊನೆಗೆ ಎಲ್ಲ ಬಿಸ್ನೆಸ್ಸನ್ನು ತನ್ನ ಹೆಸರಿನ ಮೇಲೆ ಮಾಡಿಕೊಂಡು ಈ ಮನುಷ್ಯ ಯಾವರು ವಿಶ್ವಾಸ ತಗೊಂಡ್ರು ಅವರನ್ನೇ ಬೀದಿಗೆ ತಳ್ಳುವಂಥ ಪರಿಸ್ಥಿತಿಗೆ ಬರುವಾಗ ಅವರಿಗೆ ತಿಳಿದು ಇವರೆಂಥವರಂತ. ಆದರೆ ಕಾಲ ಮಿಂಚಿ ಹೋಗಿತ್ತು. ಇವರ ಹಣ ದುಡ್ಡು ಎಲ್ಲ ಹೋಯಿತು, ಬಿಸ್ನೆಸ್ ಹೋಯಿತು. ಅವರು ಮೋಸ ಮಾಡಿದರು. ಇಂಥ ಘಟನೆಗಳು ನಡೆಯುತ್ತವೆ ಸಹೋದರರೇ. ಮನುಷ್ಯರು ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಆಟಗಳನ್ನು ಆಡುತ್ತಾರೆ ಎಂಬುದನ್ನು ನಮಗೆ ತಿಳಿಯಲ್ಲ. ಆದ್ದರಿಂದ ಇಂಥವರನ್ನು ನಮ್ಮೊಂದಿಗೆ ಇರಿಸಿಕೊಳ್ಳಬಾರದು. ಅವನು ನಮ್ಮನ್ನು ತಳ್ಳಿ ನಮ್ಮ ಸ್ಥಾನದಲ್ಲಿ ಅವನು ಒಂದು ದಿನ ಕುಳಿತುಕೊಂಡಾನು. ಆದ್ದರಿಂದ ನಾವು ನಮ್ಮ ಸ್ಥಾನದ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ನಾವು ಕಾಲಿಡುವಂಥ ಸ್ಥಾನ ಅದು ಬಿಟ್ಟು ಕೊಡುವಂಥ ಸ್ಥಾನ ಅಲ್ಲ, ನನ್ನತನ ಉಳಿಸ್ಕೊಳ್ಬೇಕು. ಅಂದರೆ ನಾನು ಹೇಳುವ ಅರ್ಥ ನಾನು ನಿಂತುಕೊಂಡ ಸ್ಥಾನ ಅಂದರೆ ನಮ್ಮ ಸ್ವಂತಿಕೆ ಅದನ್ನು ಇಟ್ಕೊಳ್ಬೇಕು, ನನ್ನತನವನ್ನು ಇಟ್ಕೊಳ್ಬೇಕು. ಯಾರು ಏನೇ ಹೇಳಲಿ, ನನ್ನ ಸ್ವಂತ ಯೋಚನೆ ಇದೆ, ನನ್ನ ಸ್ವಂತ ನಿರ್ಧಾರಗಳಿವೆ, ನನ್ನ ಸ್ವಂತ ನಡೆಯುವ ರೀತಿ ಇದೆ, ಅದನ್ನು ಬಿಟ್ಕೊಡ್ಬಾರ್ದು. ಅದು ನಮ್ಮ ಸ್ವಂತಿಕೆ, ಅದನ್ನು ರಕ್ಷಿಸಿಕೊಳ್ಬೇಕು. ಆ ಸ್ವಂತಿಕೆ ನಮ್ಮ ಕಾಲಲ್ಲಿ ನಾವು ನಿಂತುಕೊಳ್ಬೇಕು. ಯಾರು ನಮ್ಮ ಅಲ್ಲಾಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ. ಯಾಕಂದರೆ ಯಾರೊಬ್ಬನು ದೇವರಲ್ಲಿ ವಿಶ್ವಾಸ ಬಿಡ್ತಾನೆ, ಯಾರೊಬ್ಬನು ಅವನು ದೇವರ ಆ ಒಂದು ವಿಶ್ವಾಸದಲ್ಲಿ ಒಂದು ಗಟ್ಟಿಯಾದ ಪರಿಸ್ಥಿತಿ ಇದ್ದಾನೆ, ದೃಢವಾದ ವಿಶ್ವಾಸವಿದೆ, ಅಂಥವನು ಮಾತ್ರ ಸ್ವಂತಿಕೆಯನ್ನು ನಿಲ್ಲಲಿಕ್ಕೆ ಸಾಧ್ಯವಾಗುತ್ತೆ, ಇಲ್ಲಾದರೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಸ್ವಂತಿಕೆ ಇಟ್ಟುಕೊಳ್ಳುವುದಂದರೆ ದೇವರಲ್ಲಿ ವಿಶ್ವಾಸ ಇದ್ದು ನನ್ನ ಪಾಲಿಗೆ ದೇವರಿದ್ದಾರೆ, ಬೇರೇನು ಬೇಡ.
ಆ ಸರ್ವೇಶ್ವರ ದೇವರು ನನ್ನೊಡನಿದ್ದರೆ ಸಾಕು, ಯಾರ ಒಂದು ಭಯ ನನಗಿಲ್ಲ. ಇಂಥ ಒಂದು ಪರಿಸ್ಥಿತಿ ನಾವು ಅಪೊಸ್ತಲರ ಕೃತ್ಯಗಳು ಅಥವಾ ನಾವು ಇದರಲ್ಲಿ ನೋಡ್ತೇವೆ. ಆ ಗ್ರಂಥದಲ್ಲಿ ಈ ಯೇಸು ಕ್ರಿಸ್ತರ ಆ ಅನುಯಾಯಿಗಳು ಆದಿ ಧರ್ಮಸಭೆಯಲ್ಲಿ ಅವರು ನಡ್ಕೊಂಡ ರೀತಿ, ಮೊದಲು ಅವರು ಭಯಪಟ್ಟರು. ಆದರೆ ಯಾವಾಗ ಯೇಸು ಕ್ರಿಸ್ತರು ತಮ್ಮೊಂದಿಗೆ ಇದ್ದಾರೆ, ಪ್ರೇಷಿತರ ಕಾರ್ಯಕಲಾಪಗಳು ಪುಸ್ತಕದಲ್ಲಿ ನಾವು ನೋಡ್ತೇವೆ. ಆ ಯೇಸು ಕ್ರಿಸ್ತರ ಶಿಷ್ಯರು ಎಷ್ಟು ದೃಢವಾದ ವಿಶ್ವಾಸ ಹೊಂದಿದ್ರೆ ಅಂದರೆ ಯಾರೊಬ್ಬರ ಭಯವೂ ಅವರಿಗೆ ಇರಲಿಲ್ಲ, ಯಾರೊಬ್ಬರನ್ನು ಹೊಂದಿಕೊಂಡು ಹೋಗಿಲ್ಲ, ಯಾರೊಬ್ಬರ ಸಿರಿವಂತಿಗೆ ಅವರು ಬೇಡವಾಯಿತು. ಏನು ಬೇಡ ಅವರಿಗೆ, ಬರೀ ಯೇಸು ಕ್ರಿಸ್ತರ ಶಕ್ತಿ, ಯೇಸು ಕ್ರಿಸ್ತರೊಂದು ಪ್ರಾರ್ಥನಾ ಶಕ್ತಿ, ಯೇಸು ಕ್ರಿಸ್ತರ ಹೆಸರಿನಲ್ಲಿ ಅದ್ಭುತ ಮಾಡುವಂಥ ಶಕ್ತಿ, ಅದೆಲ್ಲ ಅವರಿಗೆ ದೇವರಿಂದ ಕೊಡಲ್ಪಟ್ಟು ಯೇಸು ಕ್ರಿಸ್ತರು ಪವಿತ್ರಾತ್ಮನ ಆ ಒಂದು ಅಭಿಷೇಕದಿಂದ ಎಲ್ಲವನ್ನು ಕೊಟ್ಟುಬಿಟ್ರು ಅವರಿಗೆ. ಆ ಒಂದು ಶಕ್ತಿಯಿಂದ ತುಂಬಿದ್ರು. ಅವ್ರಿಗೆ ಯಾವುದು ಬೇಡವಿರಲಿಲ್ಲ, ಅವರಿಗೆ ಯಾರು ಏನು ಮಾಡಲಿಕ್ಕೂ ಆಗಲಿಲ್ಲ. ಅವರನ್ನು ಕೊಂದು ಬಿಟ್ಟರು, ಸಾಯಿಸಿಬಿಟ್ರು. ಆದರೆ ವಿಶ್ವಾಸ ಎಂದೂ ಸಾಯಲಿಲ್ಲ. ಅಪೊಸ್ತಲರು ಅವರನ್ನು ಅಪೊಸ್ತಲರನ್ನು ಸಾಯಿಸಿದ್ರು, ಅದೆಷ್ಟೋ ಕ್ರೈಸ್ತರನ್ನು ಸಾಯಿಸಿದ್ರು. ಆದರೆ ಕ್ರೈಸ್ತ ವಿಶ್ವಾಸ ಸತ್ತು ಹೋಗಿಲ್ಲ, ಅದು ಇನ್ನೂ ಜೀವಂತವಿದೆ. ವರ್ಷಗಳು ಕಳೆದರೂ ವಿಶ್ವಾಸ ದೃಢವಾಗಿದೆ. ಸಹೋದರರು ಇದೇ ಸ್ವಂತಿಕೆ ಅಂದರೆ ಸ್ವಂತತನ, ದೇವರಲ್ಲಿ ಹೊಂದಿಕೊಂಡು ಜೀವಿಸುವಂತಹ ಜೀವನ, ಅದು ದೃಢವಾದ ಜೀವನ. ಆದ್ದರಿಂದ ಅಂಥ ಒಂದು ರೀತಿಯಲ್ಲಿ ನಾವು ಜೀವಿಸಬೇಕು. ಸಂತಾಪ ಪಡುವರೆ ಹಾವಾಡಿಗನಿಗೆ ಹಾವು ಕಚ್ಚಿದರೆ, ಹಾವಾಡಿಗನಿಗೆ ಹಾವು ಕಚ್ಚಿದರೆ ಏನಾಗುತ್ತೆ? ಹಾವಾಡಿಗನು ತಾನು ಹಾವನ್ನು ಹಿಡಿಯಬಲ್ಲೆಂಬ ಅತಿ ವಿಶ್ವಾಸ ಆತನಲ್ಲಿದೆ. ಆದರೆ ಆತನು ಬುದ್ಧಿವಂತನಾಗಿರಬೇಕು. ಹಾವಾಡಿಗನು ಯೋಚಿಸಬೇಕು, ನಾನು ಹಿಡಿಯುವುದು ಹಾವು, ಅದೊಂದು ವಿಷಜಂತು. ನಾನು ಎಷ್ಟೋ ಬುದ್ಧಿವಂತನಾಗಿರ್ಬೋದು, ನನ್ನಲ್ಲಿ ಹಾವುಗಳನ್ನು ಆಡಿಸುವ ಶಕ್ತಿ ಇರ್ಬೋದು, ಆದರೆ ಇದು ನಾನು ಹಿಡಿಯುವಂಥದ್ದು ಹಾವು. ಇದರಲ್ಲಿ ವಿಷವಿದೆ, ಅದರಲ್ಲಿ ಕಚ್ಚುವ ಪ್ರವೃತ್ತಿ ಇದೆ. ಈ ಕಚ್ಚುವ ಪ್ರವೃತ್ತಿ ಇರುವಾಗ ಈ ಹಾವನ್ನು ಮುಟ್ಟುವಾಗ ಎಚ್ಚರಿಕೆಯಿಂದಿರಬೇಕು. ಹಾವಡಿಗನಾಗಿರ್ಬೋದು, ಆದರೆ ಆ ಹಾವನ್ನು ಹಿಡಿಯುವಾಗ ಎಚ್ಚರಿಕೆಯಿಂದಿರಬೇಕು. ಅದೆಷ್ಟೋ ಘಟನೆಗಳನ್ನು ನಾವು ನೋಡಿದ್ದೆ. ಮೊನ್ನೆ ತಾನು ಟಿ ವಿಯಲ್ಲಿ ನೋಡಿದೆ. ಒಬ್ಬರು ಈ ಸರ್ಪವನ್ನು ಹಿಡಿಯುವಾಗ ಆತನಿಗೆ ಕಡಿಯಿತು, ಆತನು ಸತ್ತು ಹೋದ. ಹಾವು ಹಿಡಿಯೋರು ಅವ್ರಿಗೆ ವಿಶ್ವಾಸ ಇರ್ಬೋದು, ಆದರೆ ಅವರು ಹಿಡಿಯುವುದು ಯಾವಾಗ ಏನಾಗುತ್ತೆ ಹೇಳಲಿಕ್ಕಾಗಲ್ಲ. ಎಚ್ಚರಿಕೆಯಿಂದ ಇರಬೇಕು. ಸಹೋದರ, ಇದೇ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯವನಂತ ಹೇಳ್ಕೊಳ್ತೇವೆ. ನಾನು ಏನಪ್ಪ ಅವ್ರು ಏನಾಗಲಿ, ನನಗೆ ನಾನು ಒಳ್ಳೆಯವನಿದ್ರೆ ಏನಾಗಲ್ಲ ಅಂತ ಅತಿ ವಿಶ್ವಾಸ. ಆದರೆ ಅತಿ ವಿಶ್ವಾಸ ದೇವರಲ್ಲಿರಬೇಕು ವಿನ ಮನುಷ್ಯರಲ್ಲಿ ಅಲ್ಲ. ನಾವು ಹೊಂದಿರುವಂಥ ಸ್ನೇಹಿತರು ವಿಷಜಂತುಗಳಾಗಿದ್ದರೆ ಆ ಅತಿ ವಿಶ್ವಾಸ ನಮ್ಮನ್ನು ನಾಶ ಮಾಡುತ್ತೆ. ಆದ್ದರಿಂದ ಎಷ್ಟೇ ರೀತಿ ಇದ್ದರು, ಕಾಡು ಮೃಗಗಳನ್ನು ಪಳಗಿಸುವವನಿಗೆ ಅವರು ಕಚ್ಚಿದರೆ, ಕಾಡು ಮೃಗಗಳನ್ನು ಪಳಗಿಸ್ತಾನೆ ಒಬ್ಬನು, ಆದರೆ ಅದೇ ಕಾಡು ಪ್ರಾಣಿಗಳನ್ನು ಆತನಿಗೆ ಕಚ್ಚಿದರೆ ಏನುಂಟು, ಎಲ್ಲಿ ಉಳಿಯಿತು? ಅಂತೆಯೇ ನಮ್ಮ ಜೀವನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಪಾಪಾತ್ಮನ ಜೊತೆಗೆ ಸೇರಿದವರು ಅವನ ಪಾಪದಲ್ಲಿ ಪಾಲುಗೊಂಡವರು. ಅಂತೆಯೇ ಪಾಪಾತ್ಮನ ಜೊತೆ ಸೇರಿದವರು ಅವನ ಪಾಪದಲ್ಲಿ ಪಾಲ್ಗೊಂಡವರು. ಒಬ್ಬ ಪಾಪಾತ್ಮನಿದ್ದಾನೆ, ಕೆಟ್ಟ ಜೀವನವನ್ನು ನಡೆಸ್ತಾನೆ, ದೇವರಿಗೆ ವಿರುದ್ಧವಾಗಿ ಹೋಗುತ್ತಾನೆ. ಇಂತಹ ಪಾಪಾತ್ಮನ ಒಡನಾಟದಲ್ಲಿದ್ದೇವೆ. ಸಹೋದರಿಯರ ದೇವರ ವಾಕ್ಯ ಎಚ್ಚರಿಸುತ್ತೆ, ನೀನು ಎಷ್ಟೇ ಒಳ್ಳೆಯವನಾಗಿದ್ರು ನೀನು ಪಾಪಾತ್ಮನಾಗುತ್ತೀಯಾ? ಒಬ್ಬ ಪಾಪವನ್ನು ಮಾಡುವಂಥ ವ್ಯಕ್ತಿಯೊಂದಿಗೆ ನೀನು ಜೀವಿಸ್ತಿದ್ಯಾದರೆ, ಅವರ ನಡೆಯಲ್ಲಿ ನೀನು ನಡೆಯುತ್ತೀರುವೆ ಎಂದಾದರೆ, ಅವನ ಒಡನಾಟದಲ್ಲಿ ಇದ್ದರೆ, ಅವನು ಮಾಡುವಂಥ ಕಾರ್ಯಗಳಲ್ಲಿ ನೀನು ಭಾಗವಹಿಸುತ್ತಿದೆಯಾ ಆದರೆ ಅದು ನೀನು ಪಾಪಾತ್ಮನಾಗುತ್ತೀಯಾ? ಅವನ ಪಾಪವನ್ನು ನೀನು ಹೊರುತ್ತೀಯಾ? ಎಚ್ಚರಿಕೆಯಿಂದಿರು. ಇತರರ ಪಾಪದ ಪಾಶ್ಯಕ್ಕೆ ನೀನು ಬಲಿಯಾಗಬೇಡ. ನಿನ್ನ ಸ್ವಂತಿಕೆ ನೀ ಇಟ್ಟುಕೊಳ್ಳು. ಆದ್ದರಿಂದ ಎಚ್ಚರಿಕೆಯಿಂದಿರು. ನಿನ್ನ ಬಳಿ ಇರುವವನು ಅವನು ಕೆಲಕಾಲ ನಿನ್ನ ಬಳಿಗೆ ಇರುವನು, ಆದರೆ ನಿನ್ನ ಬಳಿ ಅವನು ನಿಲ್ಲನು.
ನೀನು ಪತನವಾಗುವಾಗ, ನಿನ್ನ ಜೀವನದಲ್ಲಿ ಆ ಕಷ್ಟ ಕಾಲ ಬಿಡುವಾಗ ಆತನು ನಿನ್ನನ್ನು ಬಿಟ್ಟು ಹೋಗುವುದು. ಆ ವೈರಿ ಆಡುವುದು ಸವಿ ಮಾತು, ನಿನ್ನನ್ನು ಹಳ್ಳಕ್ಕೆ ತಳ್ಳುವುದೇ ಅವನ ಮಸಲತ್ತು. ಆ ಅಳಬಹುದು ಅವನು ಕಣ್ಣಿನಿಂದ, ಸಮಯ ಬಂದಾಗ ತೃಪ್ತನಾಗನು ರಕ್ತಪಾತದಿಂದ ಕೂಡ. ವೈರಿಯ ಬಗ್ಗೆ ಇಂಥ ಒಂದು ದೇವರ ವಾಕ್ಯ ಕೊಡುವ ಬಹು ಒಳ್ಳೆಯ ಎಚ್ಚರಿಕೆ ಇದು ಸಹೋದರ ಸಹೋದರರೇ. ಅವನು ನಮ್ಮ ಬಳಿ ಇರೋ, ಅವನ ಉದ್ದೇಶವೇನು? ನಮ್ಮನ್ನು ಸಾಯಿಸುವುದು, ನಮ್ಮನ್ನು ನಾಶ ಮಾಡುವುದು. ಇದು ಆತನ ಒಂದು ರೀತಿಯ ಇಚ್ಛೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಬಂದ ಒಬ್ಬ ಮನುಷ್ಯನಿಗೆ ನಾವಿದ್ರೆ ನಾಶವಾಗಿ ಹೋಗ್ತೇವೆ. ಅದನ್ನು ಎಚ್ಚರಿಕೆಯಿಂದಿರೋಣ ಸಹೋದರ ಸಹೋದರರೇ. ಇವತ್ತಿನ ದೇವರ ವಾಕ್ಯವನ್ನು ಕೊಡುವಂಥ ಎಚ್ಚರಿಕೆಯನ್ನು ನಮ್ಮ ಜೀವನದಲ್ಲಿ ನಾವು ಪಾಲಿಸೋಣ, ಬಹಳ ಮುಖ್ಯ. ಇವತ್ತಿನ ಜಗತ್ತಿನಲ್ಲಿ ನಮ್ಮ ಜೀವನ ಭಾಳ ಎಚ್ಚರಿಕೆ ಜೀವನವಾಗಿರಬೇಕು. ದೇವರ ಒಡನಾಟದಲ್ಲಿರೋಣ, ಪಾಪದಿಂದ ಮುಕ್ತರಾಗೋಣ, ಪಾಪಿಷ್ಠರಾದ ಸ್ನೇಹಿತರಿಂದ ದೂರವಾಗೋಣ, ಅಥವಾ ಪಾಪ ಅಥವಾ ಒಂದು ವಾತಾವರಣದಿಂದ ನಾವು ದೂರವಾಗೋಣ. ದೇವರ ಮಕ್ಕಳು ನಾವು ಪರಿಶುದ್ಧ ಹೃದಯಗಳಾಗಿರಬೇಕು, ಪರಿಶುದ್ಧ ನಡತೆ ಉಳ್ಳವರಾಗಿರಬೇಕು, ಪರಿಶುದ್ಧ ಮಾತುಗಳನ್ನು ಆಡುವವರಾಗಿರಬೇಕು, ಪರಿಶುದ್ಧ ದೃಷ್ಟಿ ಹೊಂದಿದವರಾಗಬೇಕು. ನಾವು ಒಳ್ಳೆಯ ವ್ಯಕ್ತಿಗಳು, ದೇವರ ಮಕ್ಕಳು ನಾವೆಲ್ಲ. ಇಂಥವ್ರು ಇರುವಾಗ ನಮ್ಮೊಂದಿಗೆ ಆ ಒಂದು ಕೆಟ್ಟ ಸ್ನೇಹಿತರ ಒಡನಾಟದಿಂದ ನಾವು ನಮ್ಮ ಜೀವನವನ್ನು ಕಲ್ಮಶ ಮಾಡುವುದು ಬೇಡ. ದೇವರ ಪ್ರೀತಿಯಲ್ಲಿದ್ದು ಬಾಳೋಣ. ದೇವರ ಒಂದು ಆ ಒಳ್ಳೆತನವನ್ನು ನಮ್ಮಲ್ಲಿ ಪ್ರತಿಫಲಿಸುತ್ತಾ ಪ್ರತಿಯೊಬ್ಬರನ್ನ ದೇವರಲ್ಲಿ ಆಕರ್ಷಿಸುತ್ತಾ ದೇವರ ಪ್ರೀತಿಯ ಆ ಒಂದು ಹಂಚುವ ಕಾರ್ಯದಲ್ಲಿ ಅಥವಾ ಪ್ರೀತಿಗೆ ಸಾಕ್ಷಿಯಾಗುವುದರಲ್ಲಿ ನಾವೆಲ್ಲರೂ ನಮ್ಮನ್ನು ತೊಡಗಿಸಿಕೊಳ್ಳೋಣ ಎಂದೇ ಹೇಳುತ್ತಾ ಒಂದು ಕಡೆಗೆ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ಇವತ್ತಿನ ಈ ದೇವರ ವಾಕ್ಯದ ಮನನದ ಮೂಲಕ ನಮ್ಮ ಜೀವನದಲ್ಲಿ ಎಚ್ಚರಿಕೆಯಿಂದ ಇರುವಂಥ ಒಂದು ಒಳ್ಳೆಯ ಗುಣವನ್ನು ನಮಗೆ ದಯಪಾಲಿಸಿರಿ. ನಾವು ಜೀವಿಸುವಂಥ ಇವತ್ತಿನ ಜಗತ್ತಿನಲ್ಲಿ ಅದೆಷ್ಟೋ ಪಾಪಿಗಳು ನಮ್ಮೊಂದಿಗಿದ್ದಾರೆ, ನಮ್ಮ ಸುತ್ತಮುತ್ತಲಿದ್ದಾರೆ. ಯಾರು ಒಳ್ಳೆಯವರನ್ನು ಯಾರು ಕೆಟ್ಟವರನ್ನ ಗ್ರಹಿಸುವ ಶಕ್ತಿ ನಮಗೆ ಅನೇಕ ಬಾರಿ ಸಾಲದು. ನಿಮ್ಮ ಶಕ್ತಿ ಇದ್ದರೆ ಮಾತ್ರ ಅದರಿಂದ ಸಾಧ್ಯ. ಹಲವಾರು ಬಾರಿ ಅಪಾಯಕ್ಕೆ ಸಿಲುಕುತ್ತೇವೆ, ನಮ್ಮ ಜೀವನವನ್ನು ನಾಶ ಮಾಡ್ತೇವೆ. ಪ್ರಭುವೇ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನನ್ನು ಕಾಪಾಡಿ. ಯಾವೊಬ್ಬರ ಪಾಶಕ್ಕೆ ಬಲಿಯಾಗದೆ, ಯಾವೊಬ್ಬರ ಕೆಟ್ಟ ಅವರ ಚಾಳಿಗಳಿಗೆ ಬಲಿಯಾಗದೆ ನನ್ನ ವಿಶ್ವಾಸದಲ್ಲಿ ದೃಢವಾಗಿದ್ದು ಸರ್ವೇಶ್ವರ ದೇವರ ನಿಮ್ಮ ಮೇಲೆ ಪೂರ್ತಿ ವಿಶ್ವಾಸವನ್ನಿಟ್ಟು ಬದುಕುವಂತೆ ನನಗೆ ನಿಮ್ಮ ಆಶೀರ್ವಾದಗಳನ್ನು ಅನುಗ್ರಹಿಸಿರುವುದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.